ಭಾರತದತ್ತ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದೊಡನೆ ರೋಮಾಂಚನವಾಗುತ್ತದೆ. ಇವರ ಅಂದಿನ ಮಾತುಗಳು, ಯೋಚನೆ, ಆಲೋಚನೆಗಳು ಇಂದಿಗೂ ಪ್ರಸ್ತುತ ಎನಿಸುತ್ತದೆ. ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ ಎಂಬ ಸಂದೇಶ ಸಾರುತ್ತಿದ್ದರು ವಿವೇಕಾನಂದ. ಏಳಿ ಎಂದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಮಾತಿನ ಮೂಲಕ ಮಲಗಿದ್ದವರನ್ನು ಬಡಿದೆಬ್ಬಿಸುತ್ತಿದ್ದ ವಿವೇಕಾನಂದರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 1863 ಜನವರಿ 12ರಂದು ಜನಿಸಿದರು. ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ನರೇಂದ್ರನಾಥ ದತ್ತದಿಂದ ಸ್ವಾಮಿ ವಿವೇಕಾನಂದರಾದರು. ಇವರು ಹಿಂದೂ ಧರ್ಮ ಮಾತ್ರವಲ್ಲದೆ ಕ್ರೈಸ್ತ ಧರ್ಮದ ಬಗ್ಗೆಯೂ ಅಪಾರ ನಂಬಿಕೆಯನ್ನು ಹೊಂದಿದ್ದರು. ಅಮೆರಿಕದ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸಹೋದರ ಸಹೋದರಿಯರೇ ಎಂದು ಮಾತು ಆರಂಭಿಸಿದ ವಿವೇಕಾನಂದರಿಗೆ ನೆರೆದಿದ್ದ 7,000 ಮಂದಿಯು ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ್ದರು. ಪ್ರಖರ ಚಿಂತನೆ ಮತ್ತು ಸಮಾಜವನ್ನು ತಿದ್ದುವ ಸಂದೇಶಗಳ ಮೂಲಕ ವಿದೇಶಿಯರ ಮನಸ್ಸನ್ನು ಗೆದ್ದಿದ್ದರು ನರೇಂದ್ರನಾಥ. ಭಾರತದ ಸಂಸ್ಕೃತಿಯನ್ನು ಜಗದ್ವಿಖ್ಯಾತಗೊಳಿಸಿ ವಿಶ್ವದೆಲ್ಲೆಡೆ ಭಾರತದ ಧಾರ್ಮಿಕತೆಯನ್ನು ಪಸರಿಸಿದ ವಿವೇಕಾನಂದರು 39ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದರು. ಸ್ಫೂರ್ತಿಯ ಚಿಲುಮೆಯಾದ ಸ್ವಾಮಿ ವಿವೇಕಾನಂದರು ತಮ್ಮ ತತ್ವ ಆದರ್ಶ ಬೋಧನೆಗಳಿಂದಾಗಿ ಎಂದೆಂದಿಗೂ ನಮ್ಮೊಂದಿಗಿರುತ್ತಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.